ಅಲ್ಲಿ ತನಕ ಫುಲ್ಲಿ ವ್ಯಾಕ್ಸಿನೇಟೆಡ್ ನಾವು. ಇನ್ನು ಆ ರಾಜಾರೋಷವಾಗಿ ಮಾಸ್ಕ್ ನಿಂಗೆ ಬೀಸಾಕಿ ಅದು ನೋಡಿ ನಾನು ಭಯ ಪಟ್ಕೊಂಡು ಜೋರಾಗಿ ಕಿರ್ಚಿದೆ. ಅಲ್ಲಿದ್ದವರೆಲ್ಲ ನೋಡಿದ್ರು ಒಂದ್ಸರಿ ಇವಳಿಗೆ ಏನಾಯ್ತಪ್ಪ ಅಂತ. ಹಾರ್ಟ್ ಶೇಪ್ ಎಲ್ಲ ಹಾರ್ಟ್ ಶೇಪ್ ಅಂತ ಹಾರ್ಟ್ ವೀಕ್ ಅಂತ ನೇಮ್ ಇದು ಬಾದಿತ್ತಾರ. ಹೌದು ಹಂಗೆ ಇದೀನಿ, ಏನ್ ಚೇಂಜ್ ಆಗಿಲ್ಲ. ಎಷ್ಟು ತಿಂದ್ರು ಅಷ್ಟೇ ಇರೋದು ಅಷ್ಟೇ. Hello everyone, good morning. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇವತ್ತಿನ ಈ ವಿಡಿಯೋ ಶುರು ಮಾಡೋ ಮುಂಚೆ ನಾನೆಲ್ಲ ನಿಮ್ಮ ಹತ್ರ ಏನೋ ಶೇರ್ ಮಾಡ್ಕೋಬೇಕು. ಏನು ಅಂತ ಹೇಳಿದ್ರೆ, ನಿಮಗೆಲ್ಲ ಗೊತ್ತೇ ಇದೆ, ನಾನು ಲಾಸ್ಟ್ ವಿಡಿಯೋದಲ್ಲೂ ಒಂದ್ಸರಿ ಹೇಳಿದ್ದೆ, ನಮ್ಮ ಕರ್ನಾಟಕದಲ್ಲಿ ಏನು ಒಂದು ಕೋವಿಡ್ ಸಿಚುವೇಶನ್ ಕ್ರಿಯೇಟ್ ಆಯಿತು. ಇನ್ ದ ಸೆನ್ಸ್ ಇಂಡಿಯಾದಲ್ಲಿ, ಹೋಲ್ ಇಂಡಿಯಾದಲ್ಲಿ ಆಗಿತ್ತು. ತುಂಬ ಔಟ್ಬ್ರೇಕ್ ಏನಾಗಿತ್ತು ಕೋವಿಡ್ದು. ಅದ್ರ ಜೊತೆ ಕರ್ನಾಟಕದಲ್ಲೂ ತುಂಬ ಸಫರ್ ಆಗಿದ್ರು ಎಲ್ಲ ನಮ್ಮ ಕನ್ನಡಿಗರು. ಸೊ ಅದಕ್ಕೋಸ್ಕರ ಎಲ್ಲ ಒಂದು ನಮ್ಮ ಕೆನಡಾದಲ್ಲಿರೋ ಕನ್ನಡಿಗರೆಲ್ಲ ಸೇರಿ ಒಂದಿಷ್ಟು ದುಡ್ಡೆಲ್ಲ ಕಲೆಕ್ಟ್ ಮಾಡಿಬಿಟ್ಟು ತುಂಬ ಆಕ್ಸಿಜನ್ ಕಾನ್ಸಂಟ್ರೇಟರ್ ಎಲ್ಲ ಆಲ್ರೆಡಿ ಇಂಡಿಯಾಗೆ ಕಳಿಸಿದ್ದಾರೆ. ಅದ್ರ ಜೊತೆಗೆ ಇನ್ನೂ ಇವಾಗಲೂ ಫಂಡ್ ರೈಸಿಂಗ್ ಇವೆಂಟ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಇವತ್ತು ನಾನು ನಿಮಗೆ ಏನು ಹೇಳಕ್ ಹೊರಟಿದ್ದೀನಿ ಅಂದ್ರೆ, ಈ ಒಂದು ಏನು ಎಲ್ಲ ಕಳಿಸ್ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕಕ್ಕೆ, ಅದಕ್ಕೆ ಉಸಿರಾಡಲಿ ಕರ್ನಾಟಕ ಅನ್ನೋವಂಥ ಒಂದು ಹೆಸರಿಟ್ಟಿದ್ರು. ಸೊ ಇವಾಗ ಆ ಒಂದು ಪ್ರಾಜೆಕ್ಟ್ಗೆ, ಸೊ ಆ ಒಂದು ಪ್ರಾಜೆಕ್ಟ್ ಥ್ರೂ ಇಂದಾನೆ ಇಲ್ಲೊಂದು ಸ್ವಭಾವ ಅನ್ನೋವಂಥ ಒಂದು ಟೀಮ್ ಇದೆ. ಸ್ವಭಾವ ಅನ್ನೋವಂಥ ಒಂದು ಹಾಡುಗಾರರ ಒಂದು ಟೀಮ್, ಟೊರೊಂಟೊ ಕೆನಡಾದಲ್ಲಿರುವಂಥ ಕನ್ನಡ ಹಾಡುಗಾರರ ಒಂದು ಟೀಮ್. ಸೊ ಅವರೆಲ್ಲ ಸೇರ್ಕೊಂಡು ಒಂದು ಸಾಂಗ್ ಮಾಡಿದ್ದಾರೆ, ಒಂದು ಹಾಡು ಮಾಡಿದ್ದಾರೆ ನಮ್ಮ ಕರ್ನಾಟಕಕ್ಕೋಸ್ಕರ. ಇನ್ಫ್ಯಾಕ್ಟ್ ನಿಮಗೆ ಆಶ್ಚರ್ಯ ಆಗ್ಬೋದು, ಇಲ್ಲಿರೋರೇ ಲಿರಿಕ್ಸ್ ಬರೆದು, ಇಲ್ಲಿರೋ ಎಲ್ಲ ಕನ್ನಡ ಗಾಯಕರು ಯಾರೆಲ್ಲ ಸಂಗೀತ ಗೊತ್ತಿರೋರೆಲ್ಲ ಸೇರ್ಕೊಂಡು ಒಂದು ಒಳ್ಳೆ ಹಾಡು ಮಾಡಿ ಅದನ್ನು ಕಂಪೋಸ್ ಮಾಡಿ ತುಂಬ ಚೆನ್ನಾಗಿ ಒಂದು ಸಾಂಗನ್ನು ರಿಲೀಸ್ ಮಾಡಿದ್ದಾರೆ. ನೀವು ಅದನ್ನು ನೋಡಿದ್ರೆ ನಿಮಗೂ ಖಂಡಿತವಾಗ್ಲೂ ಖುಷಿ ಆಗುತ್ತೆ. ಅದರಲ್ಲೂ ಹೈಲೈಟ್ ಆಗಿ ನಮ್ಮ ಎಲ್ಲ ಕರ್ನಾಟಕದ ಮೇನ್ ಏನೇನು ಜಾಗಗಳಿವೆ, ಮೇನ್ ಅಟ್ರಾಕ್ಷನ್ಗಳು ಏನೇನಿವೆ ಅದನ್ನೆಲ್ಲ ಹಾಕಿ ಒಂದು ತುಂಬ ಬ್ಯೂಟಿಫುಲ್ ಆಗಿ ತುಂಬ ಅದ್ಭುತವಾದ ಒಂದು ಸಾಂಗ್ ರೆಡಿ ಮಾಡಿದ್ದಾರೆ. ಅದು ಆಲ್ರೆಡಿ ಒಂದು ಚಾನಲಲ್ಲಿ ಅಪ್ಲೋಡ್ ಆಗಿದೆ, ಸ್ವಭಾವ ಅನ್ನೋವಂಥ ಒಂದು ಚಾನಲಲ್ಲಿ. ನಾನು ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನನ್ನ ಡಿಸ್ಕ್ರಿಪ್ಷನಲ್ಲಿ ಮತ್ತು ನನ್ನ ಕಮೆಂಟ್ ಸೆಕ್ಷನಲ್ಲಿ ಟ್ಯಾಗ್ ಮಾಡಿಟ್ಟಿರ್ತೀನಿ. ಅದಕ್ಕೆ ನಿಮ್ಮ ಪ್ರೋತ್ಸಾಹನೂ ಇರಲಿ. ಒಂದ್ಸರಿ ನೋಡಿ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಮರಿಬೇಡಿ. ಇವಾಗ ಸದ್ಯಕ್ಕೆ ನಾವು ಇಲ್ಲಿ ಒಂದು ವ್ಯಾಕ್ಸಿನೇಷನ್, ನಮ್ಮ ಸೆಕೆಂಡ್ ಡೋಸ್ ವ್ಯಾಕ್ಸಿನೇಷನ್ಗೆ ಬಂದಿದ್ದೀವಿ. ಇಲ್ಲಿ ಬ್ರಾಂಪ್ಟನ್ ಅಂತ ಒಂದು ಪ್ಲೇಸಲ್ಲಿ ನಮ್ಮ ಒಂದು ಕ್ಲಿನಿಕ್ ಸೆಟಪ್ ಮಾಡಿದ್ದಾರೆ, ಒಂದು ಸ್ಪೋರ್ಟ್ಸ್ ಸೆಂಟರಲ್ಲಿ. ಸದ್ಯಕ್ಕೆ ಇಲ್ಲಿ ಇವಾಗ ನಮ್ಮ ಸೆಕೆಂಡ್ ಡೋಸ್ ಹೋಗ್ತಾ ಇದ್ದೀವಿ ಇವಾಗ. ಆಯಿತು ನಮ್ಮದು ವ್ಯಾಕ್ಸಿನೇಷನ್. ರೇಂಜ್ಗೂ ಭಯ ಆಯಿತು, ಎಲ್ಲಿ ನಮಗೂ ಕೊಡ್ತಾರೇನೋ ಅಂತ. ಲಾಸ್ಟ್ ಟೈಮ್ ನಮಗೆ ಸಿಕ್ಕಿದ್ದು ಮಾಡರ್ನಾ ವ್ಯಾಕ್ಸಿನ್. ಸೊ ಈ ಸರಿನೂ ಅದು ಒಬ್ವಿಯಸ್ಲಿ ಅದೇ ವ್ಯಾಕ್ಸಿನ್. ಈ ಸರಿನೂ ಅಲ್ಲಿಗೆ 2 ಡೋಸ್ ಕಂಪ್ಲೀಟ್ ಆಯಿತು. ಸೊ ಫುಲ್ಲಿ ವ್ಯಾಕ್ಸಿನೇಟೆಡ್ ನಾವು. ಇನ್ನು ಆ ರಾಜಾರೋಷವಾಗಿ ಮಾಸ್ಕ್ ನಿಂಗೆ ಬಿಸಾಕಿ, ಗ್ರ್ಯಾಜುಯೇಷನ್ ಕ್ಯಾಪ್ ಬಿಸಾಕೋ ಥರ ಮಾಸ್ಕ್ ನಿಂಗೆ ಬಿಸಾಕಿ ಹೋಗ್ಬೋದೇನೋ ಅಲ್ವಾ? ಆ ಥರ ಏನೂ ಇಲ್ಲ. ಎಷ್ಟು ವ್ಯಾಕ್ಸಿನೇಷನ್ ಆಗಿದ್ರು ಮನಸ್ಸಲ್ಲಿ ಒಂದು ಸ್ವಲ್ಪ ಭಯ ಇರುತ್ತಲ್ವ. ನಾವು ಮಾಸ್ಕ್ ಹಾಕೊಂಡೇ ಹಾಕೋತೀವಿ. ವ್ಯಾಕ್ಸಿನೇಷನ್ ಮುಗಿಸ್ಕೊಂಡು ಇವಾಗ ಇಲ್ಲೇ ಬ್ರಾಂಪ್ಟನಲ್ಲಿ ಒಂದು ಹತ್ರದಲ್ಲೇ ಒಂದು ಲೇಕ್ ಇತ್ತು, ಹಾರ್ಟ್ ಲೇಕ್ ಅಂತ, ಹಾರ್ಟ್ ಲೇಕ್ ಪಾರ್ಕ್ ಅಂತ, ಅಲ್ಲಿ ಬಂದಿದ್ದೀವಿ. ಇದು ಲೇಕ್ ಆಕ್ಚುಲಿ ಹಾರ್ಟ್ ಶೇಪಲ್ಲಿ ಇದೆ. ಆಬ್ವಿಯಸ್ಲಿ ಮೇಲ್ಗಡೆಯಿಂದ ನೋಡಿದ್ರೆ ಹಾರ್ಟ್ ಶೇಪಲ್ಲಿ ಕಾಣುತ್ತೆ, ಬಟ್ ಇದು ನಾವಿವಾಗ ಕೆಳಗಡೆ ಇರೋದ್ರಿಂದ ಯಾವ ಹಾರ್ಟ್ ಶೇಪು ಕಾಣಿಸ್ತಾ ಇಲ್ಲ ಅಲ್ಲ ರೇಂಜ್? ರೇಂಜ್ ಅವಾಗಿಂದ ಕೇಳ್ತಾ ಇದ್ದ ಹಾರ್ಟ್ ಶೇಪ್ ಎಲ್ಲಿ ಕಾಣಿಸ್ತಾನೆ ಇಲ್ಲ ಅಂತ, ಬಟ್ ಅದ್ ಮೇಲಿಂದ ನೋಡಿದ್ರೆ ಹಾರ್ಟ್ ಶೇಪ್ ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಹಾರ್ಟ್ ಶೇಪ್ ಎಲ್ಲ ಹಾರ್ಟ್ ಶೇಪ್ ಅಂತ ಹಾರ್ಟ್ ವೀಕ್ ಅಂತ ನೇಮ್ ಇದು ಬಾದಿತ್ತಾರ. ಹೌದು, ಹಾರ್ಟ್ ಶೇಪ್ ಅದು ಇಲ್ಲಿಂದ ಕಾಣಿಸ್ತಾ ಇಲ್ಲ, ಮೇಲಿಂದ ಎಲ್ಲಾದ್ರೂ ನೀನ್ ನೋಡಿದ್ರೆ ಮೇಲೆ ವ್ಯೂ ಪಾಯಿಂಟ್ ಏನಾದ್ರು ಇದ್ರೆ ಅಲ್ಲಿಂದ ಕಾಣುತ್ತೆ. ಮ್ಯಾಪ್ ಅಲ್ಲಿ ನೋಡಿದಾಗ ಹಾರ್ಟ್ ಶೇಪ್ ಅಲ್ಲಿ ಕಾಣುತ್ತೆ.
ಓಕೆ, ಅದಕ್ಕೆ ಹಾರ್ಟ್ ಲೇಕ್ ಅಂತ ಇಟ್ಟಿದ್ದಾರೆ. ಸೊ ಇವಾಗ ಇಲ್ಲಿ ತುಂಬ ಆಕ್ಟಿವಿಟೀಸ್ ಎಲ್ಲ ಇದೆ, ಏನೇನೋ ಟ್ರೀ ಟಾಪ್ ಟ್ರೆಕ್ಕಿಂಗ್ ಅಂತೆ, ಆಮೇಲೆ ಇನ್ನೂ ತುಂಬ ಆಕ್ಟಿವಿಟಿ ಎಲ್ಲ ಇದೆ. ನಾವಲ್ಲೆಲ್ಲ ಏನೂ ಮಾಡ್ತಾ ಇಲ್ಲ, ಅದೆಲ್ಲ ಮತ್ತು ಕೆಲವೊಂದೆಲ್ಲ ತುಂಬ ಕ್ಲೋಸ್ ಇದೆ, ಎಲ್ಲ ಓಪನ್ ಇಲ್ಲ. ನಾವು ಸುಮ್ಮನೆ ಒಂದು ರೌಂಡ್ ಹಾಕೊಂಡು ಬರೋಣ ಅಂತ ಬಂದಿದ್ದೀವಿ ಎಲ್ಲ ರೇಂಜ್. ಹಾಂ, ಆ್ಯಂಡ್ ಇದು ಬ್ರ್ಯಾಂಪ್ಟನ್ ಅಲ್ಲಿ ಇರೋದ್ರಿಂದ, ಬ್ರ್ಯಾಂಪ್ಟನ್ ನಾನು ತುಂಬ ಸರಿ ಹೇಳಿದ್ದೀನಿ, ಬ್ರ್ಯಾಂಪ್ಟನ್ ಅಂದರೆ ಇದು ಕೆನಡಾದೊಂದು ಮಿನಿ ಇಂಡಿಯಾ ಥರ. ಬ್ರ್ಯಾಂಪ್ಟನ್ ಎಲ್ಲ ಒಂದು ಸ್ವಲ್ಪ ಎಲ್ಲ ಇಂಡಿಯನ್ನೇ ಜಾಸ್ತಿ ಇರೋದಿಲ್ಲಿ. ಸೊ ಇಲ್ಲಿ ಎಲ್ಲಿ ನೋಡಿದ್ರು ನಮ್ಮ ಇಂಡಿಯನ್ಸೇ ಕಾರಣಕ್ಕೆ ಸಿಗ್ತಾ ಇದ್ದಾರೆ. ಎಲ್ಲ ಫಿಶಿಂಗ್ ಮಾಡ್ತಾ ಇದ್ದಾರೆ, ಏನೇನೋ ಮಾಡಿಕೊಂಡು ವೀಕೆಂಡ್ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಇಲ್ಲಿ ಸಖತ್ ಕಂಬಳಿ ಹುಳ ಇದೆ ಆಯ್ತಾ. ಇಲ್ಲಿ ಅಲ್ಲೆಲ್ಲ ಕೂತಿದ್ವಿ, ಸುಮ್ಮನೆ ಫೋಟೋ ತಕ್ಕೊತಾ ಇದ್ವಿ. ಇಲ್ಲಿ ಮೈ ಮೇಲೆ ಹರಿತಾ ಇತ್ತು ನಂದು ಇಲ್ಲಿ ಕಂಬಳಿ ಹುಳ ಒಂದು, ಹಿಂಗೆ ಅದು ನೋಡಿ ನಾನು ಭಯ ಪಟ್ಕೊಂಡು ಜೋರಾಗಿ ಕಿರ್ಚಿದೆ. ಅಲ್ಲಿದ್ದವರೆಲ್ಲ ನೋಡಿದ್ರು ಒಂದ್ಸರಿ ಇವಳಿಗೆ ಏನಾಯ್ತಪ್ಪ ಅಂತ. ಅದು ನೋಡಿದಾಗಿಂದ ಇವಾಗ ರೇಯಾಂಚ್ ಅವಾಗಿಂದ ಹೂ ಅಂತ ಇದ್ದಾನೆ. ಅದು ಇಲ್ಲಿ ಎಲ್ಲಿ ಬಿದ್ದು ಬಿಡುತ್ತೋ ಮೈ ಮೇಲೆ ಇನ್ನೊಂದು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ರೇಂಜ್ ಇದು ಬೆನ್ ಮೇಲೆ ಏನೋ ಹೋಗ್ತಾ ಉಂಟ ಅಂತ. ರೇಂಜ್ ಇದು ಬೆನ್ ಮೇಲೆ ಇದೆ ನೋಡಲಿ. ಒಂದು ಕಂಬಳಿ ಹುಳ, ಇನ್ನೊಂದು ಹಾರ್ತಾ ಇರೋ ಜಿರ್ಳೆ, ಇನ್ನೊಂದು ಸ್ಪೈಡರ್. ಇದು ಮೂರು ಎಲ್ಲಿ ನೋಡಿದ್ರು ನಾನು ಅಲ್ಲೇ ಮೂರ್ಛೆ ತಪ್ಪಿ ಬಿದ್ದೋಗ್ಬಿಡ್ತೀನಿ, ಅಷ್ಟು ಭಯ ಆಗುತ್ತೆ. ರೇಂಜ್ ಬಾಯ್ಲಿ ಅವನಂತೂ ಅಲ್ಲಿ ಒಂದು ನನ್ನ ಕೈ ಮೇಲೆ ಹರಿದಿದ್ದು ನೋಡ್ಕೊತಾನೆ ಇದ್ದಾನೆ ಕೈ ಮೇಲೆ. ಏನೋ ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ ಸ್ಪೈಡರು, ಹಾರ್ತಾ ಇರೋ ಜಿರಳೆ ಮತ್ತೆ ಕಂಬಳಿ ಹುಳ ಮೈ ಮೇಲೆ ಅದು ತುರ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ. ಸೊ ಭಯ ಹಾಗೆ ಆಗುತ್ತೆ ಅಲ್ಲ ರೇಂಜ್. ಆ್ಯಂಡ್ ಮೊನ್ನೆ ಯಾರೋ ಹೇಳಿದ್ರಿ ನಮ್ಮ ದೀಪಕ್ ಬ್ರೋ ಸಣ್ಣ ಆಗಿದ್ದಾರೆ ಅಂತ. ಲಾಸ್ಟ್ ವಿಡಿಯೋದಲ್ಲಿ ನೋಡಿದಾಗ ಸಣ್ಣ ಕಾಣ್ತಿದ್ದಾರೆ ತುಂಬ ಜನರಿಗೆ. ಅವರು ಯಾಕೆ ಅಂತ ನೀವೇ ಹೇಳ್ತೀರಾ ಸ್ವಲ್ಪ? ಹಂಗೆ ಇದ್ದೀನಿ, ಏನು ಚೇಂಜ್ ಆಗಿಲ್ಲ, ಎಷ್ಟು ತಿಂದ್ರು ಅಷ್ಟೇ ಇರೋದು. ಅಷ್ಟೇ, ಅಪ್ಪ ಮಗ ಒಂದೇ ಥರ, ಎಷ್ಟು ತಿಂದ್ರು ಹಂಗೆ ಸಣ್ಣಕ್ಕೆ ಕಡ್ಡಿಗಳ ಥರ ಇರ್ತಾರೆ ಇಬ್ಬರು. ಫುಲ್ ಮೇಂಟೈನ್ ಮಾಡ್ತಾ ಇರ್ತಾರೆ. ಅವ್ನು ನೋಡಲ್ಲಿ ಅವ್ನು ಹೆಂಗಿದ್ದಾನೆ ಅಂತ. ಚೈಂಟು ನನ್ನ ಮಗ ತಿಂದಂಡಲ್ಲ ಒಂಜೆ ರಕೂನ್. ಅದು ರೇಂಜ್ ರಕೂನ್ ಡಸ್ಟ್ಬಿನ್ ಒಳಗಡೆ ಇವಾಗಷ್ಟೇ ಯಾರೋ ಏನೋ ಹಾಕಿ ಹೋಗಿದ್ರು, ಅದು ಒಳಗಡೆ ಹೋಗಿ ಬಗ್ಗಿ ತೆಗಿತಾ ಇದೆ. ಹೆಂಗಿದೆ ನೋಡು. ಲೇಕಲ್ಲೆಲ್ಲ ಸುತ್ತಾಡ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ರಾಜಧಾನಿ ರೆಸ್ಟೋರೆಂಟ್ಗೆ. ಇದು ಬ್ರ್ಯಾಂಪ್ಟನ್ನಲ್ಲಿರೋದು. ಇಲ್ಲಿ ಸ್ವೀಟ್ಸು, ಇಂಡಿಯನ್ ಸ್ವೀಟ್ಸು, ಸೇವ್ರಿ ಐಟಮ್ಸು, ಚಾಟ್ ಐಟಮ್ಸು ಎಲ್ಲನೂ ಸಿಗುತ್ತೆ. ಸೊ ನಮಗೂ ತುಂಬ ಸುಸ್ತಾಗಿದ್ದರಿಂದ ಮನೆಗೆ ಹೋಗಿ ಡಿನ್ನರ್ ಮಾಡುವಷ್ಟು ಪೇಷನ್ಸ್ ಇಲ್ಲದೆ ಇದ್ದಿದ್ದರಿಂದ ಅಲ್ಲಿಂದಾನೇ ಎಲ್ಲ ಪಾರ್ಸೆಲ್ ತಗೊಂಡು ನೀಟಾಗಿ ಮನೆಗೆ ಬಂದು ಆರಾಮಾಗಿ ಡಿನ್ನರ್ ಮುಗಿಸ್ಕೊಂಡ್ವಿ. ಅಲ್ಲೇ ಡೈನಿಂಗ್ ಕೂಡ ಇದೆ, ಆದರೆ ಇವಾಗ ಕೋವಿಡಿಂದಾಗಿ ಅದೆಲ್ಲ ಕ್ಲೋಸ್ ಮಾಡಿದ್ದಾರೆ. ಏನಿದ್ರು ಪಾರ್ಸೆಲ್ ತಗೊಬಂದು ಆಚೆ ಬಂದು ತಿನ್ಬೇಕು. ಸ್ಯಾಟರ್ಡೇ ವ್ಯಾಕ್ಸಿನೇಷನ್ ಮುಗಿಸ್ಕೊಂಡು ಆಮೇಲೆ ಅಲ್ಲೆಲ್ಲ ಪಾರ್ಕ್ ಎಲ್ಲ ಹೋಗಿ ಮಾಡಿರುವಂಥ ವಿಡಿಯೋ ಅದು. ಅದನ್ನ ಇವಾಗ ಎಡಿಟ್ ಮಾಡಿ ಇವಾಗ ಇನ್ನೇ ಅಪ್ಲೋಡ್ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ಇವತ್ತು ಮಂಡೇ. ಇವತ್ತು ಅದೇನಾಯಿತು ಅಂದರೆ ವ್ಯಾಕ್ಸಿನೇಷನ್ ತಗೊಂಡು ಎಲ್ಲ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಫುಲ್ಲು ಅವತ್ತೆಲ್ಲ ನೈಟೆಲ್ಲ ತುಂಬ ತಲೆನೋವು, ಆಮೇಲೆ ಒಂಥರ ಫೀವರಿಶ್ ಫೀಲಿಂಗ್, ಬಾಡಿ ಚಿಲ್ಸ್ ಎಲ್ಲ ತುಂಬ ಇತ್ತು. ನನಗಂತೂ ನೆಕ್ಸ್ಟ್ ಡೇ ಸಂಡೇನೂ ಕಂಟಿನ್ಯೂಸ್ ತಲೆನೋವು ಇತ್ತು. ತಲೆ ಎತ್ತಕ್ಕಾಗ್ತಿರ್ಲಿಲ್ಲ, ಅಷ್ಟು ತಲೆನೋವು ಆಗ್ಬಿಡ್ತು. ಸೊ ಆ ವಿಡಿಯೋನ ಎಂಡ್ ಮಾಡೋಕ್ಕಾಗಲಿ ಕಂಟಿನ್ಯೂ ಮಾಡೋಕ್ಕಾಗಲಿ ಆಗಲೇ ಇಲ್ಲ. ಸೊ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀವಿ ವಿಡಿಯೋನ. ಸೊ ಇಲ್ಲ ಫಸ್ಟ್ ಡೋಸಲ್ಲಿ ಅಷ್ಟೊಂದೇನು ಸಿಂಪ್ಟಮ್ಸ್ ಆಗಿಲ್ಲ, ಬಟ್ ಈ ಸೆಕೆಂಡ್ ಡೋಸ್ ತುಂಬ ಕಾಟ ಕೊಟ್ಬಿಡ್ತು. ತುಂಬ ಹುಷಾರಿಲ್ಲದೆ ಇರೋ ಥರ ಆಯಿತು. ಒಂದೇ ದಿನಕ್ಕೆ ಸಾಕಾಗಿ ಹೋಗ್ಬಿಡ್ತು. ಸೊ ಫೈನಲಿ ಇವತ್ತು ಸ್ವಲ್ಪ ಹುಷಾರಾಗಿದೆ. ಸೊ ಹಾಗಾಗಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ
ವಿಡಿಯೋನ. ಅಂಡ್ ಒನ್ ಮೋರ್ ಥಿಂಗ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದು ಈ ರೇಡಿಯನ್ಸ್ ಸ್ಪಿನ್ ಕೇರ್ ಸಿಸ್ಟಮ್ ಫೇಶಿಯಲ್ ಕ್ಲೆನ್ಸಿಂಗ್ ಬ್ರಷ್ ಬಗ್ಗೆ ಡುವೋಲ್ ಅವ್ರದ್ದು ಒಂದು ಕ್ಲೆನ್ಸಿಂಗ್ ಬ್ರಷ್ ಬಗ್ಗೆ ನಾನು ಆಲ್ರೆಡಿ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಇದು ಇನ್ನೊಂದು ಅಡ್ವಾನ್ಸ್ ಲೆವೆಲ್ ಕ್ಲೆನ್ಸಿಂಗ್ ಬ್ರಷ್ ಅಂತಾನೆ ಹೇಳ್ಬೋದು. ಡುವಲ್ ರೇಡಿಯನ್ಸ್ ಸ್ಪಿನ್ ಕೇರ್ ಸಿಸ್ಟಮ್ ಫೇಶಿಯಲ್ ಕ್ಲೆನ್ಸಿಂಗ್ ಬ್ರಷ್. ಈ ಡುವಲ್ ರೇಡಿಯನ್ಸ್ ಸ್ಪಿನ್ ಕೇರ್ ಸಿಸ್ಟಮ್ ಇದು 4 ಬ್ರಷ್ ಜೊತೆ ನಿಮಗೆ ಸಿಗುತ್ತೆ. ಈ ತರ 4 ಬ್ರಷ್, ಒಂದು ಫೇಶಿಯಲ್ ಕ್ಲೆನ್ಸಿಂಗ್ ಬ್ರಷ್, ಇನ್ನೊಂದು ಫೇಶಿಯಲ್ ಎಕ್ಸ್ಫೋಲಿಯೇಷನ್ ಬ್ರಷ್, ಜೊತೆಗೆ ಇದು ಬಾಡಿಗೆ ಯೂಸ್ ಮಾಡುವಂತ ಬ್ರಷ್, ಹಾಗೆ ಇನ್ನೊಂದಿದು ಪ್ಯೂಮಿಸ್ ಸ್ಟೋನ್ ಅಂತ. ಇದು ನೀವು ರಫ್ ಸರ್ಫೇಸಸ್ಗೆ ಲೈಕ್ ಎಲ್ಬೋ ಆಗಿರ್ಬೋದು ಅಥವಾ ಅಂಡರ್ ಫೂಟ್ ಎಲ್ಲ ಯೂಸ್ ಮಾಡ್ಕೋಬಹುದು. ಇದನ್ನ ನೀವು ಇದರಲ್ಲಿ ಯಾವುದೇ ಬ್ರಷ್ ಆದ್ರೂ ನೀವು ಈ ತರ ನಿಮ್ಮ ಈ ರೊಟೇಟಿಂಗ್ ಹೆಡ್ಗೆ ಅಟ್ಯಾಚ್ ಮಾಡಿಕೊಂಡು ಇದಕ್ಕೆ ಬ್ಯಾಟ್ರಿ ಯೂಸ್ ಆಗುತ್ತೆ. ಇಲ್ಲಿ ಇದಕ್ಕೆ 4AA ಬ್ಯಾಟ್ರೀಸ್ ಯೂಸ್ ಆಗುತ್ತೆ. ಇದನ್ನ ಬ್ಯಾಟ್ರಿ ಸಹಾಯದಿಂದ ಇದು ವರ್ಕ್ ಆಗುತ್ತೆ. ಈ ಯಾವುದೇ ಒಂದು ಫೇಶಿಯಲ್ ಹೆಡ್ ಅನ್ನ ನೀವು ಇದಕ್ಕೆ ಫಿಕ್ಸ್ ಮಾಡಿಕೊಂಡು ಆನ್ ಮಾಡಿದಾಗ ಈ ತರ ರೊಟೇಟ್ ಆಗುತ್ತೆ ಅದು. ನಾನಿಲ್ಲಿ ಯೂಸ್ ಮಾಡಿರೋ ಬ್ರಷು ಫೇಶಿಯಲ್ ಕ್ಲೆನ್ಸಿಂಗ್ ಬ್ರಷು. ಇವಾಗ ಇದಕ್ಕೆ ನಾನು ನನ್ನ ಫೇವ್ರೆಟ್ ಕ್ಲೆನ್ಸರ್ ಯೂಸ್ ಮಾಡಿಕೊಂಡು ನಾನು ಈ ಬ್ರಷನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಇದು ಏನು ಮಾಡುತ್ತೆ ಅಂತ ಹೇಳಿದ್ರೆ, ಈ ಸ್ಪಿನ್ನಿಂಗ್ ಮಸಾಜಿಂಗ್ ಮೋಷನ್ ಏನಿದೆ ಇದು ನಿಮಗೆ ಒಂದು ಸುಪೀರಿಯರ್ ಕ್ಲೆನ್ಸಿಂಗನ್ನು ಕೊಡುತ್ತೆ. ಜೊತೆಗೆ ಏನೇ ಡರ್ಟ್, ಆಯಿಲ್ ಅಥವಾ ಮೇಕಪ್ ಇದ್ರೂ ಅದನ್ನು ರಿಮೂವ್ ಮಾಡಿ ನೀವು ಬರೀ ಒಂದು ಸೋಪ್ ಅಥವಾ ಕ್ಲೆನ್ಸರ್ ಹಾಕೊಂಡು ಬರೀ ಕೈಯಲ್ಲೇ ಮಸಾಜ್ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಒಂದು ಕ್ಲೆನ್ಸಿಂಗ್ ಬ್ರಷ್ ಯೂಸ್ ಮಾಡಿಕೊಂಡು ನೀವು ಮಸಾಜ್ ಮಾಡಿಕೊಂಡಾಗ ಅದು ನಿಮಗೆ ಒಂದು ಸುಪೀರಿಯರ್ ಕ್ಲೀನಿಂಗ್ ಕೊಡುತ್ತೆ. ಜೊತೆಗೆ ಇದು ನಿಮಗೆ ಯಾವ ಒಂದು ಕ್ಲೆನ್ಸರ್, ನಿಮ್ಮ ಫೇವ್ರೆಟ್ ಕ್ಲೆನ್ಸರ್ ಯೂಸ್ ಮಾಡಿಕೊಂಡು ನೀವು ಇದನ್ನು ಯೂಸ್ ಮಾಡ್ಕೋಬಹುದು. ಹಾಗೆ ಏನೇ ಒಂದು ಡೆಡ್ ಸ್ಕಿನ್ ಸೆಲ್ಸ್ ಇದ್ದರೆ ಅಥವಾ ಏನೇ ಒಂದು ಪೋರ್ಸ್ ಇದ್ರೂ ಅದನ್ನೆಲ್ಲ ಅನ್ಕ್ಲಾಗ್ ಮಾಡಿ ನಿಮಗೊಂದು ರೇಡಿಯಂಟ್ ಆಗಿ ಕಾಣಿಸೋವಂಥ ಸ್ಕಿನ್ನನ್ನು ಕೊಡುತ್ತೆ. ಸೊ ಇದೇ ಥರ ನೀವು ಇದಕ್ಕೆ ಯಾವ ರೀತಿಯ ಎಲ್ಲ ಬ್ರಷ್ಗಳನ್ನು ಯೂಸ್ ಮಾಡ್ಕೋಬಹುದು. ಇದು ಬಾಡಿ ಸ್ಕ್ರಬ್ ಮಾಡ್ಕೋಬೇಕು, ಬಾಡಿ ಕ್ಲೆನ್ಸ್ ಮಾಡ್ಕೋಬೇಕು ಅಂದರೆ ಇದನ್ನು ಯೂಸ್ ಮಾಡಿಕೊಂಡು ನೀವು ಈ ಥರ ಹ್ಯಾಂಡ್ಗೆಲ್ಲ ಇದರಲ್ಲಿ ಮಾಡ್ಕೋಬಹುದು. ಇದನ್ನು ಇದೇ ಥರ ರೊಟೇಟ್ ಆಗುತ್ತೆ. ಇನ್ನು ಉಳಿದಿರೋ 2 ಬ್ರಷ್ ಅಂತ ಹೇಳಿದ್ರೆ ಇದು ಎಕ್ಸ್ಫೋಲಿಯೇಷನ್ ಬ್ರಷ್ ಮತ್ತೆ ಇನ್ನೊಂದು ಇದು ಪ್ಯೂಮಿಸ್ ಸ್ಟೋನ್ ಅಂತ. ಇದು ನೀವು ನಿಮ್ಮ ಎಲ್ಬೋಗೆ ಅಥವಾ ಅಂಡರ್ ಫುಟ್ ರಫ್ ಏರಿಯಾ ಎಲ್ಲಿರುತ್ತೆ ಅದಕ್ಕೆ ಅಲ್ಲೆಲ್ಲ ನೀವು ಇದನ್ನ ಹಾಕೊಂಡು ಮಸಾಜ್ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ನಿಮಗೂ ಈ ರೇಡಿಯನ್ಸ್ ಸ್ಪಿನ್ ಕೇರ್ ಸಿಸ್ಟಮ್ ಡುವೋಲ್ ಅವ್ರದ್ದು ಇಷ್ಟ ಆಗಿದ್ರೆ ನೀವು ಕೂಡ ಇದನ್ನ ಪರ್ಚೇಸ್ ಮಾಡಬಹುದು. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಥ್ರೂ ನೀವು ಪರ್ಚೇಸ್ ಮಾಡಬಹುದು. ಹಾಗೆ ನಾನು ಕೊಟ್ಟಿರುವಂತ ಡಿಸ್ಕೌಂಟ್ ಕೋಡ್ ಯೂಸ್ ಮಾಡ್ಕೊಂಡು ನೀವೇನಾದ್ರೂ ಪರ್ಚೇಸ್ ಮಾಡಿದ್ರೆ ಇದು 70% ಆಫ್ ಆಗಿ ನಿಮಗೆ $28ಗೆ ಸಿಗುತ್ತೆ. ಸೊ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಖಂಡಿತವಾಗ್ಲೂ ಹೋಗಿ ಪರ್ಚೇಸ್ ಮಾಡಿ. ಹ್ಯಾಪಿ ಶಾಪಿಂಗ್. ಇಲ್ಲಿಗೆ ಈ ವಿಡಿಯೋನ ನಾವು ಎಂಡ್ ಮಾಡ್ತೀವಿ. ಸದ್ಯಕ್ಕೆ ಇವಾಗ ನಮಗೆ ಡಿನ್ನರ್ ಟೈಮ್ ಆಯಿತು. ಇನ್ನು ಡಿನ್ನರ್ ಮಾಡಿ ಮಲಗೋ ಟೈಮ್ ಆಯಿತು. ನೋಡೋಕ್ಕೆ ಆಗಲಿದೆ, ಬಟ್ 8 ಗಂಟೆ ಕಳೆದಿದೆ ಆಲ್ರೆಡಿ. ಸೊ ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ. ನಾನು ಅವ್ನಿಗೆ ಹೇಳ್ತೀನಿ ಯಾವಾಗಲೂ ನೀನೇ ಎಂಡ್ ಮಾಡಬೇಕು ಈ ವಿಡಿಯೋ ಅಲ್ವಾ, ಸೊ ಎಲ್ಲರಿಗೂ ನೀನೇ ಎಂಡ್ ಮಾಡಬೇಕು ಅಂತ ಇಷ್ಟ ಅಂತ. ಸೊ ಅದಕ್ಕೆ ಇವಾಗ ಸ್ಕೋಪ್ ತಗೊತಾ ಇದ್ದೆ. ನಾನು ಬರಲ್ಲ ನಾನು ಸೈಡಿಂದಾನೇ ಹೇಳ್ತೀನಿ ಅಂತ. ಎಂಡ್ ಮಾಡ್ತೀಯಾ? ಎಂಡ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಟಾಟಾ, ಬೈ ಬೈ, ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ ಅಂತ ಹೇಳಕ್ಕೆ ಮರ್ತೋಯ್ತಾ ನಿಮ್ಗೆ ಇವತ್ತು? ಅದಕ್ಕೆ ನೋಡಿ ಯಾವಾಗಲೂ ಹೇಳ್ತಾ ಇರ್ಬೇಕು, ಅವಾಗೆಲ್ಲ ಮರ್ತೋಗುತ್ತೆ. ಸೊ ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಟಾಟಾ, ಬೈ ಬೈ. ಬ್ಯಾಟ್ರಿ ಯೂಸ್ ಆಗುತ್ತೆ. ಇಲ್ಲಿ 4 ಬ್ಯಾಟ್ರಿ ಬೇಕು ಇದಕ್ಕೆ. ಇದು ಬರ್ತಾ ಇಲ್ಲ. ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಎಲ್ಲ ತುಂಬ ಮಾಡಬೇಡ. ಅದು ಇಲ್ಲಿ ಎಲ್ಲಿ ಬಿದ್ದು ಬಿಡುತ್ತೋ ಮೈ ಮೇಲೆ ಇನ್ನೊಂದು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ನಾವು ಇಲ್ಲಿಲ್ಲ ಅಲ್ಲ, ಇಲ್ಲ